ಆ ಬಾಲಕ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದ. ಅದೇ ಸಂಭ್ರಮದಲ್ಲಿ ಬಾವಿಯಲ್ಲಿ ಈಜಲೆಂದು ಹೋಗಿದ್ದಾನೆ. ಆದರೆ ಆತ ದುರಂತ ಅಂತ್ಯ ಕಂಡಿದ್ದಾನೆ. ಈ ಘಟನೆ ನಡೆದಿರುವುದು ಕೋಲಾರದಲ್ಲಿ. 15 ವರ್ಷದ ಕಿರಣ್ ಮೃತ ಬಾಲಕ. ಇಂದು ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. ಕಿರಣ್ 625ಕ್ಕೆ 239 ಅಂಕ ಗಳಿಸಿ ಪಾಸ್ ಆಗಿದ್ದ. ಇದೇ ಸಂಭ್ರಮದಲ್ಲಿ ಬಾವಿಯ ನೀರಿನಲ್ಲಿ ಈತ ಈಜಲು ಹೋಗಿದ್ದಾನೆ. ಆದರೆ ನೀರಲ್ಲಿ ಮುಳುಗಿ ಕೊನೆಯುಸಿರೆಳೆದಿದ್ದಾನೆ. ಇತ್ತ ಮಗ ಪಾಸಾದನೆಂಬ ಸಂಭ್ರಮದಲ್ಲಿದ್ದ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ.